ಮತ್ತಾಯನ ಶುಭ ಸಂದೇಶ ಅಧ್ಯಾಯ 7 ವಚನ 21ರಲ್ಲಿ ಯೇಸು ಸ್ವಾಮಿ ಹೇಳುತ್ತಾರೆ, ನನ್ನನ್ನು ಸ್ವಾಮಿ ಸ್ವಾಮಿ ಎಂದು ಕರೆಯುವರು ಪ್ರತಿಯೊಬ್ಬರೂ ದೇವರ ಸಾಮ್ರಾಜ್ಯವನ್ನು ಸೇರುವುದಿಲ್ಲ, ಆದರೆ ಸ್ವರ್ಗದಲ್ಲಿ ಇರುವ ನನ್ನ ಪಿತನ ಇಚ್ಛೆಯನ್ನು ಯಾರು ನೆರವೇರಿಸುತ್ತಾರೋ ಅವರು ದೇವರ ಸಾಮ್ರಾಜ್ಯವನ್ನು ಸೇರುವರು. ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಾವು ದೇವರ ಇಚ್ಛೆ ಎಂಬ ವಿಷಯವನ್ನು ಧ್ಯಾನಿಸುತ್ತೇವೆ. ದೇವರ ಇಚ್ಛೆ ಈ ಶಬ್ದದ ಅರ್ಥ ನಾವು ಎಷ್ಟರ ಮಟ್ಟಿಗೆ ತಿಳಿದುಕೊಂಡಿದ್ದೇವೆ? ದೇವರ ಇಚ್ಛೆ ಈ ಶಬ್ದದ ವ್ಯಾಖ್ಯಾನವನ್ನು ನಾವು ಮಾಡಿದರೆ, ದೇವರ ಯೋಜನೆ ನಮಗೆ ಪ್ರತಿಯೊಬ್ಬರಿಗೆ ಇದೆ ಎಂಬ ಅರ್ಥವಾಗುತ್ತದೆ. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ, ಅದಕ್ಕೋಸ್ಕರ ಅವರು ನಮಗೆ ವಿಶೇಷ ಯೋಜನೆಯನ್ನು ಕೊಟ್ಟಿದ್ದಾರೆ ಮತ್ತು ಈ ಯೋಜನೆ ನಾವು ಈ ಜಗತ್ತಿನಲ್ಲಿ ಅವರ ಇಚ್ಛೆಯಂತೆ ನೆರವೇರಿಸಬೇಕಾಗಿದೆ. ಜೆರೆಮೀಯ ಪ್ರವಾದಿಯ ಗ್ರಂಥ ಅಧ್ಯಾಯ 21 ವಚನ 11ರಲ್ಲಿ ನಾವು ಓದುತ್ತೇವೆ, ಪ್ರತಿಯೊಬ್ಬರಿಗೆ ದೇವರ ಯೋಜನೆ ಇದೆ. ಯೇಸು ಸ್ವಾಮಿಯ ಜೀವನವನ್ನು ನಾವು ನೋಡಿದರೆ ತನ್ನ ಇಡೀ ಜೀವನದಲ್ಲಿ ಅವರು ದೇವರ ಇಚ್ಛೆಯನ್ನು ನೆರವೇರಿಸುತ್ತಾರೆ. ಗೆತ್ಸೆಮನೆ ತೋಪಿನಲ್ಲಿ ಅವರು ಕಷ್ಟಪಡಬೇಕಾದರೆ ಅವರು ತನ್ನ ಪಿತನಿಗೆ ಕರೆದು ಹೇಳುತ್ತಾರೆ, ನಿಮ್ಮ ಇಚ್ಛೆಯಂತೆ ನೆರವೇರಲಿ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 26 ವಚನ 31ರಲ್ಲಿ ನಾವು ಇದನ್ನು ಓದುತ್ತೇವೆ. ಸಂತ ಪೇತ್ರರ ಪತ್ರ, ಮೊದಲನೇ ಪತ್ರ ಅಧ್ಯಾಯ 3 ವಚನ 17ರಲ್ಲಿ ನಾವು ಓದುತ್ತೇವೆ. ಸಂತ ಪೇತ್ರರು ಹೇಳುತ್ತಾರೆ, ನಮಗೆ ಎಷ್ಟೋ ಕಷ್ಟ ಬಂದರೂ ನಾವು ಒಳ್ಳೆಯ ಮಾಡುವುದನ್ನು ಬಿಡಬಾರದು, ಆದರೆ ನಮ್ಮ ಜೀವನದಲ್ಲಿ ಸತತವಾಗಿ ದೇವರ ಇಚ್ಛೆಯನ್ನು ಮಾಡಲು ನಾವು ಪ್ರಯತ್ನ ಮಾಡಬೇಕು. ದೇವರ ಇಚ್ಛೆಯಲ್ಲಿ 2 ವಿಧಗಳಿವೆ. ಮೊದಲನೇದಾಗಿ ದೇವರ ಅಧಿಕಾರದ ಇಚ್ಛೆ, ಅಂದರೆ ದೇವರಿಗೆ ಈ ಸೃಷ್ಟಿಯ ಮೇಲೆ, ಜಗತ್ತಿನ ಮೇಲೆ ಮತ್ತು ಸ್ವರ್ಗದ ಲೋಕದ ಮೇಲೆ ಅಧಿಕಾರ ಇದೆ. ಇದನ್ನು ನಾವು ದಾನಿಯೇಲ್ ಪ್ರವಾದಿಯ ಗ್ರಂಥ ಅಧ್ಯಾಯ 4:35ರಲ್ಲಿ ಓದುತ್ತೇವೆ. ಎರಡನೇದಾಗಿ ದೇವರ ನಿಯಮದ ಇಚ್ಛೆ, ಅಂದರೆ ದೇವರು ನಮಗೆ ನಿಯಮ ಕೊಟ್ಟಿದ್ದಾರೆ, ಈ ನಿಯಮದ ಮೇರೆಗೆ ನಾವು ನಮ್ಮ ಜೀವನವನ್ನು ನಡೆಸಿ ಭಾಗಿಗಳಾಗಬೇಕು ಎಂದು ದೇವರು ಇಚ್ಛಿಸುತ್ತಾರೆ. ಇದನ್ನು ನಾವು ಓದುತ್ತೇವೆ ತಿಮೋಥೆಯರಿಗೆ ಬರೆದ ಮೊದಲನೇ ಪತ್ರ ಅಧ್ಯಾಯ 4 ವಚನ 3ರಲ್ಲಿ. ಹಾಗಾದರೆ ದೇವರ ಇಚ್ಛೆಯನ್ನು ನಮ್ಮ ಜೀವನದಲ್ಲಿ ನಾವು ಹೇಗೆ ನೆರವೇರಿಸಿಕೊಳ್ಳಬಹುದು? ಇಲ್ಲಿ ಇವೆ 3 ಹಂತಗಳು. ಮೊದಲನೇದಾಗಿ ಪ್ರತಿಯೊಂದು ಕೆಲಸದಲ್ಲಿ ಕೂಡ ನಾವು ಒಳ್ಳೆಯದನ್ನು ಮಾಡಲು ಪ್ರಯತ್ನ ಮಾಡಬೇಕು. ಇದನ್ನು ನಾವು ಓದುತ್ತೇವೆ ತಿಮೋಥೆಯರಿಗೆ ಬರೆದ ಮೊದಲನೇ ಪತ್ರ ಅಧ್ಯಾಯ 3 ವಚನ 16 ಮತ್ತು 17. ಎರಡನೇದಾಗಿ ದೇವರ ಇಚ್ಛೆಯನ್ನು ನಾವು ಅರ್ಥೈಸಿಕೊಳ್ಳಬೇಕು ಮತ್ತು ಅದರದಂತೆ ನಮ್ಮ ಜೀವನವನ್ನು ನಾವು ನಡೆಸಬೇಕು. ಇದನ್ನು ನಾವು ಓದುತ್ತೇವೆ ರೋಮನವರಿಗೆ ಬರೆದ ಪತ್ರ ಅಧ್ಯಾಯ 12 ವಚನ 2. ಕೊನೆಯದಾಗಿ ದೇವರ ವಾಕ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಇಬ್ರಿಯರಿಗೆ ಬರೆದ ಪತ್ರ ಅಧ್ಯಾಯ 4 ವಚನ 12ರಲ್ಲಿ. ಕೊನೆಯದಾಗಿ ನಾವು ಹೇಳಬೇಕಾದರೆ ಇಸಾಯ ಗ್ರಂಥ ಅಧ್ಯಾಯ 6:8ರಲ್ಲಿ ನಾವು ಓದುತ್ತೇವೆ, ದೇವರೇ, ನಾನು ಇಲ್ಲಿದ್ದೇನೆ, ನಿನ್ನ ಇಚ್ಛೆ ನೆರವೇರಿಸಲು. ದೇವರ ಇಚ್ಛೆಯಂತೆ ನಮ್ಮ ಜೀವನವನ್ನು ನಾವು ನಡೆಸೋಣ ಮತ್ತು ದೇವರ ಮುಂದೆ ನಾವು ಭಾಗಿಗಳಾಗೋಣ.